ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ವಾರ್ಷಿಕ ಮಹಾಸಭೆಯನ್ನು ಜೂನ್ 13ನೇ ತಾರೀಕಿಗೆ ಇಟ್ಟುಕೊಂಡಿದ್ದೇವೆ. 1972 ಮೇ 1ನೇ ತಾರೀಕಿಗೆ ನಮ್ಮ ಸಂಘವು ಪ್ರಾರಂಭ ಆಗಿ 22ನೇ ಇಸ್ವಿಯಲ್ಲಿ ಸ್ವರ್ಣ ಮಹೋತ್ಸವವನ್ನು ಆಚರಿಸಿತು. ಆ ಸ್ವರ್ಣ ಮಹೋತ್ಸವದ ಸವಿ ನೆನಪಿಗಾಗಿ ನಾವು ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಇದು 5ನೇ ವರ್ಷ. 4 ವರ್ಷ ಪ್ರಶಸ್ತಿ ಪ್ರದಾನ ಮಾಡಿ 5ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಈ ಪ್ರಶಸ್ತಿಯ ಆಯ್ಕೆಗೆ ಸೀಮಿತಗೊಂಡಿದೆ. ಹಾಗೆ ಈ ವರ್ಷದ ಈ ಸ್ವರ್ಣ ಸಾಧನ ಪ್ರಶಸ್ತಿ 25-26ಕ್ಕೆ ನಾವು ಪುತ್ತೂರು ತಾಲೂಕಿಗೆ ಕೊಡುವ ಅಂತೇಳಿ ನಿರ್ಣಯ ಮಾಡಿ ಡಾಕ್ಟರ್ UP ಶಿವಾನಂದ ಸಾಮಾಜಿಕ ಮತ್ತು ಪತ್ರಿಕೋದ್ಯಮದಲ್ಲಿ ವಿಶಿಷ್ಟ ಸಾಧನೆ ಮಾಡಿದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡುವುದು ಅಂತೇಳಿ ನಿರ್ಧಾರ ಮಾಡಿ ನಾವು ಆಯ್ಕೆ ಮಾಡಿದ್ದೇವೆ. ಹಾಗೆ ಈ ಪ್ರಶಸ್ತಿಯು ಭಾರಿ ದೊಡ್ಡ ಮೊತ್ತ ಏನಿಲ್ಲ. 15,000 ರೂಪಾಯಿ ನಗದು, ಶಾಲು, ಹಾರ, ಸ್ಮರಣಿಕೆ, ಫಲಪುಷ್ಪವನ್ನು ಕೂಡಿಕೊಂಡಿದೆ. ಹಿಂದೆ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಮಾಲಿಂಗನಾಯ್ಕ ಅಮೇಯಿ, ಆನಂತರ 2ನೇ ವರ್ಷ ಡಾಕ್ಟರ್ ಮೋಹನ್ ಆಳ್ವರಿಗೆ, 3ನೇ ವರ್ಷ ಮಾನ್ಯ ಸುಬ್ರಾಯ ಚೊಕ್ಕಾಡಿ ಅವರಿಗೆ, ಕಳೆದ ವರ್ಷ ಪ್ರಭಾಕರ್ ಜೋಶಿಯವರಿಗೆ ಕೊಟ್ಟೆವು. ಈ ವರ್ಷ ಶಿವಾನಂದರಿಗೆ ನಾವು ಘೋಷಿಸಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸಂಘದ ಸದಸ್ಯರಾಗಿ 100ನೇ ವರ್ಷ ನಡೀತಾ ಇರುವಂತಹ ಶತಾಯುಷಿ ನಿವೃತ್ತ ತಹಶೀಲ್ದಾರ್ BS ಕುಲಾಲ್ ಅವರು ಉದ್ಘಾಟಿಸಲಿಕ್ಕಿದ್ದಾರೆ. ನಿವೃತ್ತ ಪ್ರಾಚಾರ್ಯರಾದ BV ಸೂರ್ಯನಾರಾಯಣ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಅಭಿನಂದನಾ ಭಾಷಣ ಮಾಡ್ತಾರೆ. ಸಂಘದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪುತ್ತೂರು ಶಾಖೆಯ ಅಧ್ಯಕ್ಷರಾದ ಶಿವಾನಂದ ಆಚಾರ್ಯ ಅವರು ಮುಖ್ಯ ಅತಿಥಿಯಾಗಿರ್ತಾರೆ. ಸಂಘದ ಅಧ್ಯಕ್ಷರಾದ ನಾನು BI ತಪ್ನಾಯಕ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದೇವೆ. ಈ ಸಂದರ್ಭದಲ್ಲಿ ಕೇವಲ ಪ್ರಶಸ್ತಿ ಮಾತ್ರ ಅಲ್ಲ, ನಾವು ಪ್ರತಿ ವರ್ಷ ಇದು ಬಹಳ ಹಿಂದಿನಿಂದಲೇ ನಾವು ಮಾಡ್ತಾ ಇದ್ದೇವೆ. ಸಾಧನೆ ಮಾಡಿದಂಥವರನ್ನು ಗುರುತಿಸುವಂಥ ಒಂದು ಸನ್ಮಾನ ಮಾಡಿ ಅವರನ್ನು ಅಭಿನಂದಿಸುವಂಥ ಒಂದು ಕಾರ್ಯಕ್ರಮ. ಈ ವರ್ಷ ನಾವು ಇಬ್ಬರನ್ನು ಅಭಿನಂದನೆಗೆ ಆಯ್ಕೆ ಮಾಡಿದ್ದೇವೆ. ಒಂದು ಪುತ್ತೂರು ಉಮೇಶ್ ನಾಯ್ಕ್, ಸ್ವರ್ಣ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರವರು, ಮತ್ತು ಪುತ್ತೂರಿನಲ್ಲಿ ಬಹಳಷ್ಟು ನಿರಾಶ್ರಿತರಾಗಿರುವಂಥ ಸುತ್ತಮುತ್ತಲಿನ 100 ನಿರ್ಗತಿಕರನ್ನು ಮಾನಸಿಕ ಅಸ್ವಸ್ಥರನ್ನು ಗಮನಿಸಿ ಅವರಿಗೆ ಸೂಕ್ತ ನೆಲೆಯನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡಿ ನಿರ್ಗತಿಕರ ಆಶ್ರಮಧಾಮದಲ್ಲಿ ವ್ಯವಸ್ಥೆ ಕಲ್ಪಿಸಿಕೊಂಡು ಬಂದಿದ್ದಾರೆ. ಮಾತ್ರವಲ್ಲದೆ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಹಲವು ಕಾರ್ಯಕ್ರಮಗಳನ್ನು ಮಾಡಿ ಅವರು ಈ ಸಾರಿ ಕರ್ನಾಟಕ ರಾಜ್ಯದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಪತ್ರಿಕೆ ಜಂಟಿಯಾಗಿ ನೀಡುವ 26ನೇ ಸಾಲಿನ ಸ್ವರ್ಣ ಕನ್ನಡಿಗ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ. ಆ ನೆಲೆಯಲ್ಲಿ ನಾವು ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಇನ್ನೊಬ್ಬರು ಪ್ರೇಮಾ ಕಿಶೋರ್ ಅಂತ, ಇವರು ತಮಗೆಲ್ಲರಿಗೂ ಗೊತ್ತಿರ್ಬೋದು, ಮಹಿಳಾ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಶ್ರೀ ಸಾಯಿಕಲಾ ಯಕ್ಷ ಬಲಗಾದ ಶ್ರೀ ಶಿವರಾಮ ಕಾರಂತ ಬಾಲವನ ತಂಡದ ಸಂಚಾಲಕಿಯಾಗಿ, ಮೂಕಜ್ಜಿಯ ಕನಸು ಮಾಮಾಯಿ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿಯಾಗಿ, ಕನಸು ಕಣ್ಣು ತೆರೆದಾಗ ಸಿನಿಮಾದಲ್ಲಿ ನಟಿಯಾಗಿ, ಹನಿಗವಿತೆ, ಕಥಾದೀಪ್ತಿ ಸಂಕಲನಗಳ ಮೂಲಕ ಸಾಹಿತ್ಯದಲ್ಲಿಯೂ ಕೂಡ ಸಾಧನೆ ಮಾಡಿದಂಥ ಇವರನ್ನು ಗುರುತಿಸಿ 26ರಲ್ಲಿ ಅಂತಾರಾಷ್ಟ್ರೀಯ ಆರ್ಯಭಟ್ಟ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ಅವರನ್ನು ಅಭಿನಂದಿಸಲಿಕ್ಕೆ ನಾವು ನಿರ್ಧಾರ ಮಾಡ್ತೇವೆ. ಇನ್ನು ಸಾಧಕ ವಿದ್ಯಾರ್ಥಿಗಳು ಇಬ್ಬರು. ನಾವು SLC PUCಯನ್ನು ಈ ವರ್ಷ ತಗೊಳ್ಳಿಲ್ಲ, ಯಾಕಂದರೆ ತುಂಬ ಲೇಟಾಯಿತು. ಮತ್ತು 2ನೇ ಅಂಕಗಳು ಮರು ಎಣಿಕೆ ಅಂತ ಹೇಳಿ ಈಗ ಎಲ್ಲ ರಾಜ್ಯ ಮಟ್ಟದ ಪ್ರಶಸ್ತಿಗಳೆಲ್ಲ ಪುತ್ತೂರಿಗೆ ಬರ್ತಾ ಇವೆ. ನಿನ್ನೆ ಕೂಡ ಬಂತು 2 ಪ್ರಶಸ್ತಿ, 2ನೇ ಸ್ಥಾನ ರಾಜ್ಯಕ್ಕೆ. ಹಾಗೆ ನಾವು ಅದನ್ನು ಈ ಸಾರಿ ಕೈ ಬಿಟ್ಟಿದ್ದೇವೆ. ಹಾಗೆ 2 ವಿದ್ಯಾರ್ಥಿಗಳು, ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳು, ಕುಮಾರಿ ಕೀರ್ತಿ ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ ಮೀಟ್ 25-26 17 ವರ್ಷದ ವಯೋಮಾನದ ಸ್ಪರ್ಧೆ ಎತ್ತರ ಜಿಗಿತದಲ್ಲಿ ಬೆಳ್ಳಿ ಪದಕ ಪಡೆದ ಪುತ್ತೂರು ತೆಂಕೆಲ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ 10ನೇ ತರಗತಿಯ ವಿದ್ಯಾರ್ಥಿನಿ. 2ನೇದಾಗಿ ಶಮಿಕಾ ಅಂತ, ತಮ್ಗೆ ಗೊತ್ತಿದೆ, ಕಣ್ಣಿಗೆ ಬಟ್ಟೆ ಕಟ್ಟಿ ನಿರಂತರ 24 ಗಂಟೆ 350ಕ್ಕೂ ಹೆಚ್ಚು ಕಲಾಕೃತಿ ರಚನೆ ಮಾಡಿ ಗಾಂಧಾರಿ ವಿದ್ಯೆಯ ಮೂಲಕ ಏಷ್ಯನ್
ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ ಉಪ್ಪಿನಂಗಡಿ ಇಂದ್ರಪ್ರಸ್ಥ ವಿದ್ಯಾಲಯದ 9ನೇ ತರಗತಿಯ ವಿದ್ಯಾರ್ಥಿನಿ. ಹಾಗೆ ಈ 4 ಜನರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಆಮೇಲೆ ಸಂಘದ ಶಾಶ್ವತ ನಿಧಿ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಸಂಘಕ್ಕೆ ಯಾವುದೇ ಡೊನೇಷನ್ ಕಲೆಕ್ಷನ್ ಮಾಡೋದಿಲ್ಲ ಹೊರಗಿನಿಂದ. ಕೇವಲ ನಿವೃತ್ತ ನೌಕರರಿಂದ ಮಾತ್ರ ಸಂಘದ ಸದಸ್ಯರಾಗಿದ್ದುಕೊಂಡು ಇರುವವರಿಂದ ಮಾತ್ರ ನಾವು ಕಲೆಕ್ಷನ್ ಮಾಡಿ ಈ ಸಂಘದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಸಂಘದ ಶಾಶ್ವತ ನಿಧಿಗೆ ಡೊನೇಷನ್ ಕೊಟ್ಟವರು ಈ ವರ್ಷ 3 ಜನರಿಗೆ ನಾವು ಅಭಿನಂದನೆಯನ್ನು ಮಾಡ್ತೇವೆ. ಅದು ಒಂದು ಶಾಮರಾವ್ ಎಸ್ ಅಂತ ನಿವೃತ್ತ ಉಪನ್ಯಾಸಕರು, ಇನ್ನೊಬ್ಬರು ಶ್ರೀಮತಿ ಭಾನುಮತಿ ನಿವೃತ್ತ ನೌಕರರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಇನ್ನು ಬಿ ರಾಮಣ್ಣ ನಾಯಕ್ ನಿವೃತ್ತ ಉಪತಹಶೀಲ್ದಾರರು. ಈ 3 ಜನ 25,000 ಕೊಟ್ಟಿದ್ದಾರೆ, ಅವರಿಗೆ ಅಭಿನಂದನೆ ಮಾಡಲಿಕ್ಕುಂಟು. ಆಮೇಲೆ ಕುಳಾಲರಿಗೆ ಸನ್ಮಾನ ಇದೆ. ಇನ್ನು ಎಲ್ಲ ಸಂಘಗಳಲ್ಲಿ ನಿವೃತ್ತ ನೌಕರರ ಸಂಘದಲ್ಲಿ 75 ವರ್ಷ ಆದ ಕೂಡಲೇ ಒಂದು ಸನ್ಮಾನ ಮಾಡ್ತಾರೆ. 75 ಆದ ಮೇಲೆ ಅಲ್ಲಿಗೆ ನಿಲ್ಲಿಸಿಬಿಡ್ತಾರೆ, ಒಂದು ಸನ್ಮಾನ ಕೊಟ್ಟು ಮತ್ತೆ ಎಷ್ಟು ಅವರಿಗೆ ವರ್ಷ ಆದರೂ ಗೊತ್ತಾಗೋದಿಲ್ಲ. ನಾವೇನು ಮಾಡ್ತೇವೆ ಅಂದರೆ ಕಳೆದ 15ನೇ ಇಸವಿಯಿಂದ 75 ಆದ ಮೇಲೆ 80, ಅಂದರೆ ಮಾರ್ಚ್ 31ಕ್ಕೆ 80, ಆಮೇಲೆ 85, 90, 95, 100 ಆದವರನ್ನು ನಾವು ಸನ್ಮಾನ ಮಾಡ್ತೇವೆ. ಸುಮಾರು ಈ ವರ್ಷ 66 ಜನ ಸನ್ಮಾನಕ್ಕೆ ಈ ಪ್ರಾಯದವರು ಇದ್ದಾರೆ. ಇಲ್ಲಿ 90 ವರ್ಷ ದಾಟಿದವರು 12 ಜನ ಇದ್ದಾರೆ, 85 ಪೂರ್ಣಗೊಂಡವರು 12 ಜನ, 80 ವರ್ಷ ಪೂರ್ಣಗೊಂಡವರು 13 ಜನ, 75 ವರ್ಷ ಪೂರ್ಣಗೊಂಡವರು 27 ಜನ ಸನ್ಮಾನಿತರಿದ್ದಾರೆ. ಇವರನ್ನು ಸನ್ಮಾನ ಮಾಡಿ ಅಭಿನಂದನೆ ಮಾಡಲಾಗುವುದು. ಅಪರಾಹ್ನ ಸಂಜೆ ಊಟದ ಬಳಿಕ, ಬೆಳಿಗ್ಗೆ ಉಪಹಾರ ಇದೆ, ಮಧ್ಯಾಹ್ನ ಊಟ 1 ಗಂಟೆಗೆ. ಅಂದರೆ ನಾವು 1 ಗಂಟೆಗೆ ಸರಿಯಾಗಿ ಊಟವನ್ನು ಇಟ್ಟುಕೊಂಡಿದ್ದೇವೆ. ಯಾಕಂದರೆ ಎಲ್ಲರೂ ಡಯಾಬಿಟಿಸ್, ಇನ್ನು ವೀಕ್ನೆಸ್, ಔಷಧಿ ಎಲ್ಲ ಇರುವವರು, ಎಲ್ಲರೂ ವಯೋವೃದ್ಧರು. ಆದ ಕಾರಣ 1 ಗಂಟೆ ಊಟ ಮಾಡಿದ ಮೇಲೆ ಮಹಾಸಭೆ ಮುಂದುವರಿಯುತ್ತದೆ. ಅಲ್ಲಿ ಮಹಾಸಭೆಯಲ್ಲಿ ವಾರ್ಷಿಕ ವರದಿ, ಲೆಕ್ಕಪತ್ರಗಳನ್ನು ಇಟ್ಟು ಟರಾವುಗಳನ್ನೆಲ್ಲ ಮಂಡಿಸಿ ಅಲ್ಲಿಗೆ ಮಹಾಸಭೆ ಪೂರ್ಣಗೊಳ್ಳುತ್ತದೆ. ಈ ರೀತಿಯಾಗಿ ನಮ್ಮ ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ ಈ ವರ್ಷವೂ ನಡೆಸ್ತಾ ಇದ್ದೇವೆ. ಬೇಡಿಕೆ ಏನು ಅಂತ ನೀವು ಕೇಳ್ಬೋದು. ಮುಖ್ಯವಾಗಿ 7ನೇ ವೇತನ ಆಯೋಗ ಆಯಿತು, 6ನೇ ವೇತನ ಆಯೋಗ ಜಾರಿಯಲ್ಲಿತ್ತು. 7ನೇ ವೇತನ ಆಯೋಗದಲ್ಲಿ ಒಂದು ಮುಖ್ಯವಾದಂಥ, ನಿವೃತ್ತರಿಗೆ ಮುಖ್ಯವಾದಂಥ ಒಂದು ವಿಷಯವನ್ನು ಕಮಿಷನ್ ಕೊಟ್ಟಿದೆ. 80 ವರ್ಷ ಆದ ಕೂಡಲೇ 80 ದಾಟಿದ ಕೂಡಲೇ 20% ನಮಗೆ ರೈಸ್ ಆಗ್ತದೆ. ನಮಗೆ ವಾರ್ಷಿಕ ಇನ್ಕ್ರಿಮೆಂಟ್ ಇಲ್ಲ. 80 ವರ್ಷ ಆದ ಕೂಡಲೇ ಬೇಸಿಕ್ಕಿನ 20%, 90ರವರೆಗೆ 30%, 90ರಿಂದ 95ರವರೆಗೆ 30%, ಆಮೇಲೆ 100 ವರ್ಷ ದಾಟಿದರೆ 100%. ಆ ರೀತಿಯ ಒಂದು ಇದುಂಟು. ಅದು ಇನ್ನೂ ಕೂಡ ಜಾರಿ ಆಗಲಿಲ್ಲ. ಅದನ್ನು ಕೊಡುವ ಹಾಗೆ ನಾವು ಒತ್ತಾಯ ಮಾಡ್ತೇವೆ. ಮತ್ತು ನಮಗೆ ಬೇರೆ ಯಾವುದು ಆರೋಗ್ಯ ವಿಮೆ ಇತ್ಯಾದಿಗಳ ಬಗ್ಗೆ ಎಲ್ಲ ಠರಾವುಗಳನ್ನು ಮಂಡಿಸ್ತೇವೆ ನಾವು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.